ಇವರು ಗ್ರಾಮ ಪಂಚಾಯತ್ನ ಅಧ್ಯಕ್ಷ. ಆದರೆ ಇವರಿಗಿರುವ ಕೃಷಿ ಆಸಕ್ತಿ ಯಾವ ರೈತನಿಗಿಂತಲೂ ಕಡಿಮೆ ಇಲ್ಲ. ರೈತರಿಗೆ ಬೆಂಗಾವಲಾಗಿ ನಿಲ್ಲಬೇಕು ಎಂಬ ಉದ್ದೇಶದಿಂದ ತನ್ನ ಗ್ರಾಮದ ಬಂಜರು ಭೂಮಿಯಲ್ಲಿ ಕೃಷಿ ಮಾಡಲು ಹೊರಟಿದ್ದಾರೆ. ಅಧ್ಯಕ್ಷನ ಕೃಷಿ ಕ್ರಾಂತಿಯ ಕುರಿತಾಗಿ ತೋರಿಸ್ತೀವಿ ನೋಡಿ. ಕ್ಯಾಬಿನ್ ಕುರ್ಚಿ ಮೇಲೆ ಕುಳಿತರೆ ಇವರು ಪಂಚಾಯತ್ ಅಧ್ಯಕ್ಷ. ರಾಶಿ ಕಲ್ಲಂಗಡಿಯ ಮುಂದೆ ನಿಂತರೆ ಪಕ್ಕಾ ಕೃಷಿಕ. ಇವರು ಸುರೇಶ್ ನಾಯ್ಕ್. ಉಡುಪಿ ಜಿಲ್ಲೆ ಹಿರಿಯಡ್ಕ ಸಮೀಪದ ಬೊಮ್ಮರಬೆಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷ. ವೃತ್ತಿಯಲ್ಲಿ ಕೃಷಿಕರಾಗಿರುವ ಸುರೇಶ್ ನಾಯಕ್ ರೈತರು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗಬೇಕು ಎಂಬ ಉದ್ದೇಶದಿಂದ ನೇರ ಮಾರುಕಟ್ಟೆ ಆರಂಭಿಸಿದ್ದಾರೆ. ಸುತ್ತಲ ರೈತರು ಬೆಳೆದ ತರಕಾರಿಗಳನ್ನು ತಂದು ಉತ್ತಮ ಬೆಲೆಗೆ ಮಾರುತ್ತಾರೆ. ದುಡ್ಡನ್ನೆಲ್ಲ ರೈತರಿಗೆ ಕೊಡುತ್ತಾರೆ. ಅವರು ಬೆಳೆದ ಕಲ್ಲಂಗಡಿ, ಸೌತೆ, ಬದನೆಕಾಯಿ, ಕರ್ಬೂಜ ಹಣ್ಣನ್ನು ಮಾರುಕಟ್ಟೆಯಲ್ಲಿ ಎಲ್ಲೂ ಸಿಗದ ಅಗ್ಗದ ದರಕ್ಕೆ ಸಿಗುತ್ತದೆ. ಅಧ್ಯಕ್ಷನಾದ ಮೇಲೆ ಪ್ರತಿ ವಾರ್ಡ್ನಲ್ಲಿ ಹಡಿಲು ಭೂಮಿಯಲ್ಲಿ ಕೃಷಿ, ಬೇಸಾಯ, ತರಕಾರಿ ಬೆಳೆಸುವ ಯೋಜನೆ ಹಾಕಿಕೊಂಡಿದ್ದಾರೆ. ಭೂಮಿ ಇರುವವರು ಖಾಲಿ ಬಿಡಬಾರದೆಂಬ ಉದ್ದೇಶದಿಂದ ಮೊದಲ ಮೀಟಿಂಗ್ನಲ್ಲೇ ಈ ಬಗ್ಗೆ ಮಾಹಿತಿ ಕಲೆ ಹಾಕಿ ಕೃಷಿಕರಿಗೆ ಉತ್ತೇಜನ ನೀಡುವಂತೆ ಮಾಡಿದ್ದಾರೆ. ಸುಮಾರು 400 ಎಕರೆ ಬಂಜರು ಬಿಟ್ಟ ಭೂಮಿಯನ್ನು ಮೊದಲ ಹಂತದಲ್ಲಿ ಗುರುತಿಸಲಾಗಿದೆ. ನಮ್ಮ ಅಜ್ಜನ ಮನೆಯಲ್ಲಿದ್ದ ನಮ್ಮ ತಂದೆಯವರು ವ್ಯಾಪಾರಸ್ಥರು ಬಾಂಬೆಯಲ್ಲಿ. ಇಲ್ಲಿ ಕೃಷಿಗೆ ನಮ್ಮ ಕೂಲಿ ಕಾರ್ಮಿಕರೆಲ್ಲ ಸಮಸ್ಯೆ ಇತ್ತು ಆ ಟೈಮಲ್ಲಿ. ಆವಾಗ ನಾನು ಇಲ್ಲಿ ಕೃಷಿಯನ್ನು ಮಾಡಬೇಕು, ಕೃಷಿ ಒಂದಷ್ಟು ಹಡಿಲು ಬೀಳಬಾರ್ದು ಅನ್ನೋ ದೃಷ್ಟಿಯಿಂದ ಯಾಂತ್ರೀಕರಣಕ್ಕೆ ಕೈ ಹಾಕಿದ್ದೀವಿ 2003ರಿಂದ. ಆ ನಂತರ ನಾವು ಕೃಷಿಯನ್ನು ಅಭಿವೃದ್ಧಿಪಡಿಸಿ ಮಿಷನರಿ ಎಲ್ಲ ತಂದು ಇಲ್ಲಿಯ ನಮ್ಮ ಕೃಷಿಯನ್ನು ಮಿಷನರಿ ಮುಖಾಂತರ ಮಾಡಿ ಆಧುನಿಕರು ಅದೇ ರೀತಿ ಮುಂದುವರಿಸ್ತಾ ಈಗ ನಾವು ನಾಟಿ ಮಾಡ್ಬೋದು, ಎಲ್ಲ ಮಿಷನ್ ಯಾಂತ್ರೀಕೃತವತೆ ಮಾಡ್ತಾಯಿದ್ದೇವೆ. ಆ ನಂತರ ನಾವು ಸುಮಾರು ಒಂದು 7-8 ವರ್ಷದಿಂದ ಕಲ್ಲಂಗಡಿ ಕೂಡ ಬೆಳೀತಿದ್ದೇವೆ. ಹೋದ ವರ್ಷ ಲಾಕ್ಡೌನ್ ಟೈಮಲ್ಲಿ ನಾವು ಈ ವಾಟ್ಸಪ್ ಗ್ರೂಪ್ ಮುಖಾಂತರ ನೇರ ರೈತರಿನ ಗ್ರಾಹಕರಿಗೆ ಗದ್ದೆಯಲ್ಲೇ ಕೊಡ್ತಿದ್ದೆ. ಈ ಸಲ ನಾವು ಇದನ್ನು ಹಿರಡ್ಕ ಪೇಟೆ ಬದಿಯಲ್ಲಿ ಒಂದು ಶೆಡ್ ಹಾಕಿ ಮಾರಾಟ ಮಾಡ್ತಾಯಿದ್ದೇವೆ. ಅದು ಅಲ್ಲದೆ ನಾವೀಗ ಗ್ರಾಮ ಪಂಚಾಯತ್ ಅಧ್ಯಕ್ಷನೂ ಆಗಿದ್ದೇನೆ. ಈಗ ಗ್ರಾಮ ಪಂಚಾಯತ್ ಅಭಿವೃದ್ಧಿಗೆ ಒಟ್ಟು ಕೃಷಿ ಅಭಿವೃದ್ಧಿ ಆಗಬೇಕೆನ್ನೋ ದೃಷ್ಟಿಯಿಂದ ನಮ್ಮ ಕಲ್ಲಂಗಡಿ ಸ್ಟಾಲಲ್ಲಿ ಖುದ್ದು ನಿಂತು ವ್ಯಾಪಾರವನ್ನು ಮಾಡ್ತಿದ್ದೇನೆ. ನಮಗೆ ಇದರಿಂದ ತುಂಬ ಖುಷಿ ಇದೆ. ಇಲ್ಲಿ ಜನರು ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಬೊಮ್ಮರಬೆಟ್ಟುವಿನಲ್ಲಿ ದಾನಿಗಳನ್ನು ಸಂಪರ್ಕಿಸಿ ದೇಣಿಗೆ ಸಂಗ್ರಹಿಸುವ ಆಲೋಚನೆಯೂ ಇದೆ. ಈ ಮೂಲಕ ಯಂತ್ರೋಪಕರಣ ಬಳಸಿ ಕೃಷಿ ಮಾಡಲಾಗುತ್ತದೆ. ಕಳೆದ ವರ್ಷ ಲಾಕ್ಡೌನ್ ಸಂದರ್ಭ ಟನ್ಗಟ್ಟಲೆ ಕಲ್ಲಂಗಡಿ, ಈರುಳ್ಳಿ ಡೈರೆಕ್ಟ್ ಮಾರ್ಕೆಟ್ ಮಾಡಿದ ಅನುಭವ ಇರುವುದರಿಂದ ರೈತರ ಪಾಲು ರೈತರಿಗೆ ಸಿಗಲಿದೆ. ರಾಜ್ಯದ ಪ್ರತಿ ಗ್ರಾಮದಲ್ಲೂ ಇಂತಹ ಪ್ಲಾನ್ ಜಾರಿಗೆ ಬರಬೇಕು. ಒಟ್ಟಿನಲ್ಲಿ ಪಂಚಾಯತ್ ಅಧ್ಯಕ್ಷರೊಬ್ಬರ ಈ ದೂರದೃಷ್ಟಿ ಇತರರಿಗೂ ಸ್ಫೂರ್ತಿಯಾಗಬೇಕು. ಹೀಗಾದಾಗ ಮಾತ್ರ ರೈತರಿಗೆ ಪ್ರೋತ್ಸಾಹ ಸಿಗುವುದರ ಜೊತೆಗೆ ಕೃಷಿ ಕ್ಷೇತ್ರವು ಅಭಿವೃದ್ಧಿ ಹೊಂದಲಿದೆ. ಪ್ರಮೋದ್ ಸುವರ್ಣ, ಸ್ಪಂದನ ಟಿವಿ.